ಉಡುಪಿ ಜಿಲ್ಲೆ ಲಾಕ್ಡೌನ್ನಿಂದಾಗಿ ರಿಲೀಫ್ ಆಗ್ತಾ ಇದ್ದಂತೆ ಕಾಪು ತಾಲೂಕಿನ ಖಡಕ್ ತಹಶೀಲ್ದಾರ್ ಅಂತಾನೆ ಕರೆಸಿಕೊಂಡಿರುವ ಪ್ರತಿಭಾ ಆರ್ ಅವರು ಅಕ್ರಮ ಮರಳು ದಂಧೆಕೋರರ ಬೇಟೆಗೆ ಇಳಿದಿದ್ದಾರೆ. ತಾಲೂಕಿನ ಎರ್ಮಾಳ್ನಲ್ಲಿ ಅಕ್ರಮವಾಗಿ ಸುಮಾರು 800 ಮೆಟ್ರಿಕ್ ಟನ್ ಮರಳನ್ನ ದಾಸ್ತಾನಿಟ್ಟಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ತಹಶೀಲ್ದಾರ್ ಮತ್ತವರ ತಂಡ ದಾಳಿ ನಡೆಸಿ ಎಲ್ಲಾ ಮರಳನ್ನ ಸೀಜ್ ಮಾಡಿದ್ದಾರೆ. ಈ ಮರಳು ಸಂಗ್ರಹಿಸಲಾದ ಜಾಗ ತೆಂಕ ಗ್ರಾಮದ ಅಶೋಕ್ ರಾಜ್ ಅವರಿಗೆ ಸೇರಿದ್ದು, ಗಿರೀಶ್ ಎಂಬುವರು ಮರಳು ರಾಶಿ ಹಾಕಿರೋದಾಗಿ ತಿಳಿದು ಬಂದಿದೆ. ಈ ಸಂಬಂಧ ಮರಳನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಶಕ್ಕೆ ನೀಡಿ ಮಹಜರು ಮಾಡಿಸಲಾಗಿದೆ ಅಂತ ತಹಶೀಲ್ದಾರ್ ಪ್ರತಿಭಾ ಆರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕಂದಾಯ ಅಧಿಕಾರಿ, ಕಾಪು ತಾಲೂಕು ಗಣಿ ಅಧಿಕಾರಿ, ಗ್ರಾಮ ಕರಣಿಕರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.